ಕಣ್ಣಿಗೆಲ್ಲ ಫೀಲ್ ಆಗ್ಬೋದು ನನಗೆ. ಆಟೋಮೆಟಿಕ್ ಮ್ಯಾನಲ್ಲಿ Alexa bundle आपको Alexa ओके किचन मोबाइल सेटिंग्स आप किचन नहीं ವೈಫೈ ಮಂಗಳೂರಿನಲ್ಲಿ ನಮ್ಮ ಈ ಫೋರಮ್ಸ್ ಮಾಲ್ ಏನಿದೆ ಆ ಡೋರಲ್ಲಿ ಆ ರೋಡಲ್ಲಿ ನಮ್ಮ ಓಲ್ಡ್ ಅಮೃತ್ ಥಿಯೇಟರ್ ನೋಡಿದ್ರಿ, ಅಲ್ಲಿ ಒಂದು ಹೆವೆಲ್ಸ್ ಬ್ರ್ಯಾಂಡ್ನ ಏನು ಒಂದು ಎಲೆಕ್ಟ್ರಿಕಲ್ ಶೋರೂಮ್ ಇದೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಇಲ್ಲಿ ಮುನೀರ್ ಬಾಯಿ ಇದ್ದಾರೆ. ಕಳೆದ 15 ವರ್ಷಗಳಿಂದ ಈ ಹೆವೆಲ್ಸ್ ಒಂದು ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಬ್ರ್ಯಾಂಡ್, ಸ್ಪೆಷಲಿ ಲೈಟಿಂಗ್ ಮತ್ತು ಏನು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇದರಲ್ಲಿ ನಮಗೆಲ್ರಿಗೂ ಗೊತ್ತು. ಆದರೆ 15 ಇಯರ್ಸ್ ಅವರು ಅದರ ಅಫಿಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿದ್ದಾರೆ. ಸ್ಪೆಷಲಿ ಫ್ಯಾನ್ಸ್, ಹೆವೆಲ್ಸ್ ಫ್ಯಾನ್ಸ್ ಅಂದರೆ ತುಂಬಾ ಫೇಮಸ್. ನೀವು ಟಿ ವಿಯಲ್ಲಿ, ನ್ಯಾಷನಲ್ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಹಾಗೆಯೇ ವಾಟರ್ ಪ್ಯೂರಿಫೈಯರ್ ಅಥವಾ ಏನು ನಮ್ಮ ವಾಟರ್ ಹೀಟರ್ ಮತ್ತು ಎಲೆಕ್ಟ್ರಿಕಲ್ ಲೈಟ್ಸ್, ಹೌದು, ಮತ್ತು ಮನೆಗೆ ಬೇಕಾದಂಥ ಲೈಟ್, ಈ 4 ಬ್ರ್ಯಾಂಡ್ಗಳ ಅಫಿಷಿಯಲ್ ಡಿಸ್ಟ್ರಿಬ್ಯೂಟರ್ ನಮ್ಮ ಇಡೀ ಸೌತ್ ಕೇಂದ್ರಕ್ಕೆ ಇಲ್ಲಿ ಮುನೀರ್. ಇಲ್ಲಿ ಒಂದು ಬ್ಯೂಟಿಫುಲ್ ಶೋರೂಮ್ ಇದೆ, ಅದಕ್ಕೆ ಒಂದು ವಿಸಿಟ್ ಮಾಡುವಂಥ ಒಂದು ಅವಕಾಶ ನನಗೆ ಇವತ್ತು ಲಭಿಸಿದೆ. ಈ ಬ್ರ್ಯಾಂಡ್ನ ಸ್ಪೆಷಲ್ ಏನಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಒಂದು ಸ್ಪೆಷಲ್ ಲೈಟ್ಸ್ ಇವೆ, ನಿಮ್ಮ ಮೂಡ್ ಹೇಗಿದೆ ಹಾಗೆ ನಿಮಗೆ ಆ ಲೈಟನ್ನು ಚೇಂಜ್ ಮಾಡ್ಬೋದು. ಒಂದು ವೇಳೆ ಸ್ವಲ್ಪ ಮೋಡದ ವಾತಾವರಣ ಬೇಕಿದ್ದರೆ ಅದಕ್ಕೆಲ್ಲ ರಿಮೋಟ್ ಉಂಟು, ಇಲ್ಲದ್ರೆ ಮೊಬೈಲ್ ಆ್ಯಪಲ್ಲಿ ಏನು ಅದನ್ನು ನೀವು ಟ್ಯೂನ್ ಮಾಡಿ ಬೇಕಾದಂತಹ ಮೂಡನ್ನು ಚೇಂಜ್ ಮಾಡ್ಬೋದು. ಅಂದರೆ ನಾವು ಅಡ್ವಾನ್ಸ್ ಹೋಗ್ತಿದ್ದಾಗೆ ಹೇಗೆ ಈ ಲೈಟಿಂಗ್ ಮತ್ತು ಮನೆಯ ಇಂಟೀರಿಯರಲ್ಲಿ ನಮಗೆ ಎಷ್ಟು ಈಸಿಯಾಗಿ, ಎಷ್ಟು ಕಂಫರ್ಟಾಗಿ ಮಾಡ್ತದಂತ ಅದಕ್ಕೆ ಒಂದು ಹೆವೆಲ್ಸ್ ಬ್ರ್ಯಾಂಡ್ ಒಂದು ಕಾರಣ. ಮುನೀರ್ ಬಾಯಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅಷ್ಟೇನು ಎಕ್ಸ್ಪೆನ್ಸಿವ್ ಮಾತ್ರ ಅಲ್ಲ, ಅಷ್ಟೇನು ಚೀಪ್ ಕೂಡ ಅಲ್ಲ, ಆದರೆ ಒಂದು ಮಧ್ಯಮ ವರ್ಗದ ಜನರಿಗೆ ಕೂಡ ಕೈಗೆ ಎಟುಕುವ ದರದಲ್ಲಿ ಬೇಕಾದಂಥ ಲೈಟಿಂಗ್ಸ್ಗಳು ಮತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳು ಇಲ್ಲಿ ದೊರೀತಾ ಇವೆ. ಈ ಸಂದರ್ಭದಲ್ಲಿ ನಮ್ಮ ಹೆವೆಲ್ಸ್ನ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ ನಿಮ್ಮ ಡೊನಾಲ್ಡ್ ಅವರು ಕೂಡ ಇದ್ದಾರೆ. ಇಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಂಗಳೂರಿನಲ್ಲಿ ಖಂಡಿತವಾಗಿ ಒಂದು ಅಫಿಷಿಯಲ್ ಆಗಿ ಒಂದೇ ಶೋರೂಮು, ಮತ್ತು ಅವರು ಮಾತ್ರ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್. ನಿಮಗೆ ಹೋಲ್ಸೇಲ್ ಆಗಿ ಬೇಕಾದರೂ ತೆಗೆದುಕೊಳ್ಬೋದು ಅಥವಾ ರೀಟೇಲ್ ಆಗಿ. ನಿಮ್ಮ ಹೊಸ ಮನೆಗೆ ಸ್ಪೆಷಲಿ ಇಂಟೀರಿಯರ್ ಟೈಮಲ್ಲಿ ನೀವು ಹೆವೆಲ್ಸನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮೂಡಿಗೆ ಬೇಕಾದಂಥ ಚೇಂಜ್ ಮಾಡುವ ಲೈಟ್ ಚೇಂಜ್ ಮಾಡುವಂಥ ಬ್ರ್ಯಾಂಡ್ ಎಲ್ಲರ ಹತ್ರ ಕೂಡ ಇಲ್ಲ.
My name is Donald. I am looking after Karnataka in Havells Homart Lights. So this is our premium store Homart Lights, Shirin Enterprise in Mangalore. So as you can see, this is a premium store and our dealer is very much encouraging and he has an experience of over 15 years. So it's a very good showroom. You should come and visit. I'll show you some products. So this is RT Sky. So it's coming in 3 components. It comprises of panel, frame and controller. So there are 4 different modes of sunlight. It can like reflect outside sunlight inside the home. It's basically termed as sunlight plasticity. So what we are giving here is outside sunlight inside the room. It has complete indoor applications. So you can see the 4 modes, what the sun travels in the whole day. Havells, you can see we have 22 verticals, which comprises of fan, geyser, water heater, purifier and consumer lighting. In switches as well we have Crabtree, automation, etc. And you can see this is Homart Light store, which comprises of, like you can see, chandelier, wall light, pendants, outdoor segment is there, mainstream lightings are there, and our glasses are very much high and unique. So it's like asbestos, borosil, K9 crystals we have used, and it's a very premium and high end, and all the customers can buy this. So it's from medium to high. ನಾನು ಜೆ ಕೆ ಶೆಟ್ಟಿ, ಇವರು ಅಕ್ಷತ್ ರೈ ಅಂತ. ನಮ್ಮದು ಇಂಟೆನ್ಸ್ ಇಂಟೀರಿಯರ್ಸ್ ಅಂತ ಫರ್ಮ್ ಇದೆ ವಿಜಯಲ್ಲಿ. ಸೊ ನಾವು 200+ ಇಂಟೀರಿಯರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಸೊ ಅದರಲ್ಲಿ ನಾವು ಇಲ್ಲಿ ಹೆವೆಲ್ಸ್ ಬ್ರ್ಯಾಂಡ್ ಇದೆಲ್ಲ ಯೂಸ್ ಮಾಡಿದ್ದೇವೆ. ಲೈನರ್ ಲೈಟ್ಸ್, ಪೆನಲ್ ಲೈಟ್ಸ್ ಅದೆಲ್ಲ ತುಂಬ ಯೂಸ್ ಮಾಡಿದ್ದೇವೆ. ನಮ್ಮದು ಬ್ರಿಗೇಡ್ ಪಿನಾಕಲ್ ಅದರಲ್ಲೆಲ್ಲ ವರ್ಕ್ ಆಗ್ತಾ ಇದೆ ಸೈಟ್ಸ್. ಸೊ ಅದರಲ್ಲೆಲ್ಲ ನಾವು ಯೂಸ್ ಮಾಡಿದ್ದೇವೆ. ಇವರದ್ದು ಒಳ್ಳೊಳ್ಳೆ ಲೈಟ್ಸ್, ಬೇರೆ ಬೇರೆ ಟೈಪ್ನದ್ದು ಡಿಫ್ರೆಂಟ್ ಟೈಪ್ ಲೈಟ್ಸ್ ಎಲ್ಲ ಇವರ ಹತ್ರ ಇದೆ. ಸೊ ನಮ್ಮದು ಇಂಟೀರಿಯರ್ ಪ್ರಾಜೆಕ್ಟ್ಸ್ಗೆ, ನಮ್ಮ ಡಿಸೈನ್ಸ್ಗೆ ಮ್ಯಾಚ್ ಆಗುವಂತೆ ಇವರು ಲೈಟ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಕ್ವಾಲಿಟಿ ಅಂತೂ ಹೇಳ್ಬೇಕಂತಿಲ್ಲ, ಯಾಕಂದರೆ ವೆಲ್ ನೋನ್ ಪ್ರಾಡಕ್ಟ್, ಅದು ಪಾಪ್ಯುಲರ್ ಪ್ರಾಡಕ್ಟ್ ಕೂಡ. ಸೊ ಒಳ್ಳೆ ರೀತಿಯಲ್ಲಿ ನಾವು ಸೈಟ್ ಮಾಡಲಿಕ್ಕೆ ಇವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಹೇಗೆ 3D ಡಿಸೈನ್ಸ್ ಮಾಡ್ತೇವೆ ಆ ರೀತಿಯೇ ನಾವು ಡಿಸೈನ್ಗೆ ಹೇಗೆ ಮ್ಯಾಚ್ ಆಗುತ್ತೆ ಆ ರೀತಿಯ ಲೈಟ್ಸ್ ಕೂಡ ಇವರ ಹತ್ರ ನಾವು ಪರ್ಚೇಸ್ ಮಾಡಿದ್ದೇವೆ. ತುಂಬ ಸೈಟ್ಗೆ ನಾವು ಕ್ಲೈಂಟ್ಗೆ ರೆಫರ್ ಮಾಡ್ತೇವೆ. ಸೊ ಆ ರೀತಿಯಲ್ಲೇ ನಮಗೆ ಲೈಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಲೈಟ್, ಫ್ಯಾನ್ಸ್, ಜೂಮರ್ ಲೈಟ್ಸ್ ಅದೆಲ್ಲ ಅವೈಲೇಬಲ್ ಇದೆ ಇಲ್ಲಿ. ಸೊ ಕ್ವಾಲಿಟಿ ಕೂಡ ಒಳ್ಳೆದಿದೆ, ಸರ್ವಿಸ್ ಕೂಡ ಇವರದ್ದು ಒಳ್ಳೆದಿದೆ. ಸೊ ನಮ್ಮ ಕಂಪನಿಗೆ ಯೂಸ್ ಮಾಡ್ತಿದ್ದೇವೆ. ನಾವು ಆಲ್ರೆಡಿ ಇಂಟೀರಿಯರ್ ಡಿಸೈನರ್ಸ್, ಫುಲ್ ಪ್ರೊಫೆಷನಲ್ ಆಗಿ ನಾವು ಲೈಟ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಿಂದ ನಾವು ಇಲ್ಲಿ ಕಂಪನಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸೈಟ್ಸ್ ಎಲ್ಲ. ಸೊ ನಮಗೆ ಇವರು ಸರ್ವಿಸ್ ಒಳ್ಳೆದಾಗಿ ಕೊಡ್ತಾ ಇದ್ದಾರೆ. ಅಂದರೆ ಸೈಟಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಬಂದು ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ. ಹೇಗೆ ಯಾವ ಟೈಪ್ ಲೈಟ್ಸ್ ನಾವು ಹಾಕ್ಬೋದು ಅದೆಲ್ಲ ಇವರು ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾರೆ, ಮತ್ತು ಸಜೆಷನ್ ಕೂಡ ಕೊಡ್ತಾರೆ. ಸೊ ಲೈಟ್ಸ್ನ ಬಗ್ಗೆ ನಮಗಿಂತ ಜಾಸ್ತಿ ಇವರಿಗೆ ನಾಲೆಜ್ ಇರುತ್ತೆ. ಸೊ ಅವರು ನಮಗೆ ಜಾಸ್ತಿಯಾಗಿ ಹೇಗೆ ಮಾಡಬೇಕು ಅದೆಲ್ಲ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮ್ಮ ಸೈಟಿಗೆ ವಾರ್ಮ್ ವೈಟ್, ನ್ಯೂಟ್ರಲ್ ವೈಟ್ ಯಾವ ಥರ ಲೈಟ್ಸ್ ಬೇಕು ಅದು ಕೂಡ ನಾವು ನೋಡಿ ನಾವು ಹಾಕ್ತೇವೆ. ಇವರದ್ದು ಬ್ರ್ಯಾಂಡ್ ಅಂದರೆ ಅದು ಒಳ್ಳೆ ಕ್ವಾಲಿಟಿ ಟೈಪ್ ಇರುತ್ತೆ. ಅದರಿಂದ ನಮಗೆ ಯಾವ ಟೆನ್ಷನ್ ಇರೋದಿಲ್ಲ ಕ್ಲೈಂಟಿಗೆ ರೆಫರ್ ಮಾಡಲಿಕ್ಕೋಸ್ಕರ. ಸೊ ನಾವು ಹಾಗೆ ಯೂಸ್ ಮಾಡ್ತಾ ಇದ್ದೇವೆ.